ನಮಸ್ತೆ ಸ್ನೇಹಿತರೆ. ಅವರಿಗೆ ತಕ್ಕಂತೆ ನಡೆದರೆ ನೀ ಒಳ್ಳೆಯವನು, ನಿನ್ನ ತನದಂತೆ ನಡೆದರೆ ನೀ ಎಲ್ಲರಿಗೂ ಕೆಟ್ಟವನು. ಕರಗುವ ಮನಸ್ಸುಗಳಿಗೆ ಕಲ್ಲು ಒಡೆಯುವವರೇ ಹೆಚ್ಚು, ಆದ್ದರಿಂದ ನೀನೇ ಒಂದು ಕಲ್ಲಾಗಿ ಬಿಡು. ಟೀಕಿಸುವವರು, ಹೀಯಾಳಿಸುವವರು, ವ್ಯಂಗ್ಯ ಮಾಡುವವರು ನಿಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಿಮ್ಮ ಸಾಮರ್ಥ್ಯ ಎಷ್ಟು ಎಂದು. ಮುಂದೆ ಮೆಚ್ಚಿ ಮಾತಾಡಿ ಹಿಂದೆ ಚುಚ್ಚಿ ಮಾತಾಡುವವರಿಗೆ ಕಾಲವೇ ಬೆಚ್ಚಿ ಬೀಳುವಂತ ಉತ್ತರ ಕೊಡುತ್ತೆ. ದುಡ್ಡಿಗಾಗಿ ಬದುಕುವವನು ಸಂಬಂಧಗಳಿಂದ ದೂರ ಇರುತ್ತಾನೆ, ಸಂಬಂಧಗಳಿಗಾಗಿ ಬದುಕುವವನು ದುಡ್ಡಿನಿಂದ ದೂರ ಇರುತ್ತಾನೆ. ಬದುಕು ಕೊಟ್ಟ ನೋವಿಗೆ ಮನುಷ್ಯ ಬದಲಾಗುವುದಿಲ್ಲ, ಆದರೆ ನಂಬಿದವರು ಕೊಟ್ಟ ನೋವಿಗೆ ಬದಲಾಗದೆ ವಿಧಿಯಿಲ್ಲ. ಎಲ್ಲ ವಸ್ತುವಿನ ಬೆಲೆ ಏರುತ್ತಾ ಇದೆ, ಆದರೆ ಕಡ್ಡಿ ಪೊಟ್ಟಣದ ಬೆಲೆ ಮಾತ್ರ ಇವತ್ತಿಗೂ ಸಹ 1 ರೂಪಾಯಿಯೇ ಇದೆ. ಏಕೆಂದರೆ ಬೆಂಕಿ ಹಚ್ಚುವವರಿಗೆ ಬೆಲೆ ಯಾವತ್ತಿಗೂ ಏರುವುದಿಲ್ಲ. ಮೂರ್ಖ ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಿಂತ ಬುದ್ಧಿವಂತರಿಂದ ಬಯಸಿಕೊಳ್ಳುವುದೇ ಉತ್ತಮ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಪಡೆದ ಮಾನ, ಮೋಸದಿಂದ ಪಡೆದ ಧನ ಯಾವತ್ತೂ ಶಾಶ್ವತವಲ್ಲ. ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಎನ್ನುವ ಅಭಿಮಾನ ಒಳ್ಳೆಯದಲ್ಲ. ಹಾಗೆ ಎಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಎನ್ನುವ ಭ್ರಮೆಯೂ ಒಳ್ಳೆಯದಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ವಿಧಿ ಮುಂದೆ ಯಾರು ಎಂತಹ ನಿಧಿ ಇಟ್ಟಿದ್ದರೂ ಏನೂ ಪ್ರಯೋಜನವಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.